ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ನಿನ್ನೆ ಬಜೆಟನ್ನು ಮಂಡನೆ ಮಾಡಿ ಒಟ್ಟು ಬಜೆಟ್ನ ಸಾರಾಂಶಗಳನ್ನು ಹೇಳಬೇಕು ಅಂತೇಳಿ ಆದರೆ ಈ ಕರ್ನಾಟಕದ ಈ ಸರ್ಕಾರದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, BJPಯ ರಾಜ್ಯ ಸರ್ಕಾರ ಮಾಡಿಲ್ಲ, ನಾನು ಮಾಡಲ್ಲ ಅಂತ ಹೇಳುವಂಥ ಉಲ್ಲೇಖವನ್ನು ಸ್ಪಷ್ಟವಾಗಿ ಈ ಬಜೆಟಲ್ಲಿ ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಟ್ಟಂಥ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು, ಆ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದಕ್ಕೆ ಹೊಸ ಹೆಸರನ್ನು ಇವತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಹೊಸ ಯೋಜನೆಗಳನ್ನು ಘೋಷಣೆ ಮಾಡದೆ ಅದರಲ್ಲಿ ಕೂಡ ಕೇಂದ್ರ ಸರ್ಕಾರವನ್ನು ದೂಷಿಸುವಂಥದ್ದು, ರಾಜ್ಯದ ಈ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ದೂಷಿಸಿದ್ದು ಬಹಳ ವಿಪರ್ಯಾಸ. ಇವತ್ತು ಈ ಬಜೆಟನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗಳಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೆಚ್ಚಿನ ತೆರಿಗೆಯನ್ನು ಕೂಡ ಹಾಕ್ತಾ ಇರುವಂಥದ್ದನ್ನು ಕಂಡಾಗ ಜನರಿಗೆ ಸಂಪೂರ್ಣವಾಗಿ ಮರಳು ಮಾಡ್ತಾ ಇದೆ ಅಂತೇಳುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಕೇಂದ್ರ ಶಿಕ್ಷಣ ನೀತಿಯ NEPಯನ್ನು ಕೂಡ ಅವರು ಇದರಲ್ಲಿ ಹಿಂಪಡ್ಕೊಳ್ತೇನೆ ಅಂತೇಳುವಂಥದ್ದನ್ನು ಕೂಡ ಕೊಡ್ತಾ ಇರುವಂಥದ್ದನ್ನು ಕಂಡಾಗ ದ್ವೇಷದ ರಾಜಕಾರಣವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳುವಂಥದ್ದು ಸ್ಪಷ್ಟವಾಗಿ ತಿಳಿಯುವಂಥದ್ದು. ಅದು ಮಾತ್ರವಲ್ಲ, ಒಂದು ಕರಾವಳಿಯ ಶಾಸಕನಾಗಿ ತುಳುನಾಡಿಗೆ ಯಾವುದೇ ಕೊಡುಗೆಯನ್ನು ಕೊಡದೆ, ಯಾವುದೇ ಒಂದು ರೀತಿಯ ಯೋಜನೆಯನ್ನು ಘೋಷಣೆ ಮಾಡದೆ, ಒಟ್ಟು ರಾಜ್ಯಕ್ಕೆ ಮಾತ್ರವಲ್ಲ ತುಳುನಾಡಿಗೆ ಕೂಡ ಅನ್ಯಾಯವನ್ನು ಮಾಡಿ ಬಹಳ ದೊಡ್ಡ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಹಾಗೆ ಮಂಗಳೂರಿನಲ್ಲಿ ಬಹಳಷ್ಟು ಜನರು ಬಹಳ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾರಾಯಣಗುರು ನಿಗಮವನ್ನು, ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನು ಭಾರತೀಯ ಜನತಾ ಪಾರ್ಟಿ ಅನುಷ್ಠಾನ ಮಾಡಿದ ನಂತರ ಪುನರಪಿ ಆ ನಿಗಮಕ್ಕೆ 250 ಕೋಟಿ ರೂಪಾಯಿ ಘೋಷಣೆ ಮಾಡ್ತೀವಿ ಅಂತ ಹೇಳುವ ರೀತಿಯ ಪ್ರಣಾಳಿಕೆಯನ್ನು ಹೇಳಿ ಇವತ್ತು 1 ರೂಪಾಯಿ ಘೋಷಣೆ ಮಾಡದೆ ಬ್ರಹ್ಮಶ್ರೀ ನಾರಾಯಣಗುರುಗಳ ಈ ನಿಗಮಕ್ಕೆ ಯಾವುದೇ ಅವಕಾಶವನ್ನು ಕೊಡದೆ ಇನ್ನೊಂದು ದ್ರೋಹವನ್ನು ಬಗೆದದ್ದು ಕೂಡ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು, 14 ಬಾರಿ ಬಜೆಟನ್ನು ಮಂಡನೆ ಮಾಡಬೇಕು ಅಂತೇಳುವಂಥ ಚಿಂತನೆಯನ್ನು ಇಟ್ಟುಕೊಂಡು ರಾಮಕೃಷ್ಣ ಹೆಗಡೆಯನ್ನು ಹಿಂದಕ್ಕೆ ನಾನು ಇಷ್ಟೊಂದು ಬಾರಿ ಬಜೆಟನ್ನು ಮಾಡಿದ್ದೇನೆ ಅಂತೇಳಿ ತೋರಿಸ್ಕೊಡ್ಬೇಕು ಅಂತೇಳುವಂಥದ್ದನ್ನು ಇವತ್ತು ಅವರು ಮಾಡುವಂಥ ಪ್ರಯತ್ನದ ಬಜೆಟ್ ಇದಾಗಿದೆ ಅಂತೇಳುವಂಥದ್ದನ್ನು ಹೇಳ್ತಾ ಬಯಸ್ತೇನೆ. ಮತ್ತು ಈ ಬಜೆಟ್ನಲ್ಲಿ ಯಾವತ್ತೂ ರಾಜ್ಯಕ್ಕೆ ಯಾವುದೇ ರೀತಿಯ ಕೊಡುಗೆಗಳಿಂದಾಗಿ ಬದಲಾವಣೆ ಅಭಿವೃದ್ಧಿ ಆಗಲ್ಲ ಅಂತೇಳೋದು ನಾವು ಕಣ್ಣಿಗೆ ಕಾಣ್ತಾ ಇದ್ದೇವೆ.